ದೇವಸ್ಥಾನ ನಿರ್ಮಾಣವೆಂದರೆ ಇತಿಹಾಸ ಸೃಷ್ಟಿಸಿದಂತೆ. ಈ ಮಹಾಕಾರ್ಯ ಎಲ್ಲರಿಗೂ ಸಿಗುವುದಿಲ್ಲ. ಜೀವನದಲ್ಲಿ ಭಗವಂತ ಕೊಟ್ಟ ಅವಕಾಶದಲ್ಲಿ ಶ್ರದ್ಧೆಯಿಂದ ಭಾಗವಹಿಸಬೇಕು ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಡಿಸೆಂಬರ್ 21ರಿಂದ 28ರವರೆಗೆ ನಡೆಯಲಿರುವ ಸರ್ವೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಪುನಃ ನಿರ್ಮಾಣ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನ ದೇವಸ್ಥಾನದಲ್ಲಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ರಾಜರ ಕಾಲದಲ್ಲಿ ಕಟ್ಟಿದ ದೇವಳಗಳ ವಾಸ್ತುಶಿಲ್ಪ ಕಿತ್ತನೆಗಳಲ್ಲಿ ಆ ಕಾಲದ ಜೀವನ ಪದ್ಧತಿ ಸಂಪ್ರದಾಯ ಪ್ರತಿಬಿಂಬಿತವಾಗಿದೆ. ಅದೇ ರೀತಿ ನಮ್ಮ ಕಾಲಘಟ್ಟದಲ್ಲಿ ನಿರ್ಮಾಣವಾಗುವ ದೇವಸ್ಥಾನಗಳು ಮುಂದಿನ ಪೀಳಿಗೆ ಶ್ರದ್ಧೆ ಭಕ್ತಿಯನ್ನ ವರ್ಗಾಯಿಸುವಂತಾಗಬೇಕು, ಹಿಂದೂ ಸಮಾಜ ಜಗತ್ತಿಗೆ ಮಾರ್ಗದರ್ಶನ ನೀಡುವಂತಾಗಬೇಕು ಎಂದರು. ಕೋವಿಡ್ನಿಂದ ಕಂಗೆಟ್ಟ ಕಾಲದಲ್ಲೂ ಸರ್ವೆಯ ಭವ್ಯ ದೇಗುಲ ನಿರ್ಮಾಣ ಎಂದಿಗೂ ಮರೆಯದ ಕಾರ್ಯ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದ ಬಗ್ಗೆ ರಟ್ಟೆ ಕುಟುಂಬ ಖಾತೆ ಸರ್ವೇದ ಜನಕ್ಕುಲೆಂಚುಲೇರ್ಮಂತ ಬಹುಶಃ ಈ ದೇವಸ್ಥಾನ ನಿರ್ಮಾಣದ ಸಂದರ್ಭಗಳು ಅವು ಸಾರ್ವತ್ರಿಕತೆ ನಿಗಲ ಆ ಶ್ರದ್ಧೆ ಭಕ್ತಿని ವ್ಯಕ್ತಪಡಿಸಪ್ಪಂತ ಸಂಗತಿ ಆಪು ಆ ದೃಷ್ಟಿಡಿ ಇನಿ ಕೋವಿಡ್ ಮಧ್ಯಡು ಬಹುಶಃ ನಮ್ಮ ಅಂತ ಇಡೀ ನಮ್ಮ ಜಗತ್ತೇ ಆ ಕೋವಿಡ್ ಸಂದರ್ಭಗಳು ಒಂಜಾತ್ ಜೀವ ಒರಿತಂತು ಆರೋಗ್ಯ ಒರಿತಂತು ಈ ಒಂಜಿ ಕಾಯಕ ಮಲ್ಪಂಚಿನ ಸಂದರ್ಭಡು ನಾವು ಮಾಂತ ನೆನಪುದಿನಂಚಿನ ಆ ಕಾಲಘಟ್ಟಡು ಈ ದೇವಸ್ಥಾನದ ನಿರ್ಮಾಣ ಆವಂತುಂಡು. ಬಹುಶಃ ಈ ಊರು ತಗಲ್ನ ದೇಣಿಗೆ ಈಗಲ ಸಾಕಾರ ಕರ ಸೇವೆ ತನು ಮನ ಧನದ ಬಂದ್ಪೇರು ಮೂಜಿ ತರತ್ತ ಆ ಸೇವೆ ಇಲ್ಲ ಅಪ್ಪ ತನು ಬಂಡ ಮನಸ್ಸು